ಶ್ರುತಿಲಯ ಕಲಾ ಕೇಂದ್ರದ ದಶಮಾನೋತ್ತರವಾಗಿರುವ ಶ್ರುತಿಲಯೋತ್ಸವ ಎನ್ನುವ ಭವ್ಯ ಸಮಾರಂಭದಲ್ಲಿ ಬಂದು ಪರಿಕಲಿತಲಾಗಿದ್ದೇವೆ. ಈಗಾಗಲೇ ಸಾಂಪ್ರದಾಯಿಕವಾಗಿರುವ ಚಾಲನೆ ಎನ್ನುವ ಹಾಗೆ ಜಗದ್ವಂದೇ ಆಗಿರುವಂತಹ ರಾಜರಾಜೇಶ್ವರಿ ಮತ್ತು ಮಹಾಗಣಪತಿಯನ್ನು ಮುಂದಿಟ್ಟುಕೊಂಡು ಭಕ್ತಿಪೂರ್ವಕವಾದ ಕುಣಿತ ಭಜನೆಯ ನೃತ್ಯ ಸೇವೆ ಭಗವತ್ ಚರಣಕ್ಕೆ ಸಮರ್ಪಣೆಗೊಂಡಿದೆ. ಈ ಶುಭ ಚಾಲನೆಯನ್ನಿಟ್ಟುಕೊಂಡು ಒಟ್ಟು ಜನಪದ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಂತಹ ಕಾರ್ಯಕ್ರಮದ ಅವತರಣಿಕೆ ಇನ್ನು ಮುಂದಿನ ಸಮಯದಲ್ಲಿ ಈ ವೇದಿಕೆಯಲ್ಲಿ ಭವ್ಯವಾಗಿ ದಿವ್ಯವಾಗಿ ಮೂಡಿಬರಲಿಕ್ಕಿದೆ. ಹಾಗಾಗಿ ಕೊನೆಯ ತನಕ ಈ ಕಾರ್ಯಕ್ರಮಕ್ಕೆ ತಾವು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ನಲುಮೆಯ ಭಿನ್ನಃ. ನಮ್ಗೆ ಗೊತ್ತಿದೆ, ತುಳುನಾಡಿಂದ ಕ್ಷಣ ನಮ್ಮಲ್ಲಿ ಅನೇಕವಾಗಿರುವಂತಹ ಜನಪದ ಕಲೆಗಳಿವೆ, ಅನೇಕ ವಿಶೇಷವಾಗಿರುವಂತಹ ಆಕರ್ಷಣೀಯವಾಗಿರುವಂತಹ ಅಂಶಗಳು ನಮ್ಮ ಸಂಸ್ಕೃತಿ ಒಳಗೊಂಡಿದೆ. ಸಾಮಾನ್ಯವಾಗಿ ತುಳುನಾಡಿನ ಜನಪದ ಕುಣಿತದಲ್ಲಿ ಎರಡು ವಿಧ ಅಂತೆ. ಒಂದು ಮನೋರಂಜನಾತ್ಮಕ ಕುಣಿತ, ಮತ್ತೊಂದು ಆಚರಣಾತ್ಮಕ ಕುಣಿತ ಅಂತ. ಈ ಮನೋರಂಜನಾತ್ಮಕ ಕುಣಿತದಲ್ಲಿ ಬರುವಂತಹ ಒಂದು ಪ್ರಕಾರ ಹುಲಿವೇಷ. ಒಂದು ಕಾಲದಲ್ಲಿ ತುಳುವರು ಈ ಭಾಗದಲ್ಲಿ ಗದ್ದೆಯ ಕೃಷಿಯನ್ನು ಮಾಡುವಾಗ ಮತ್ತು ತಮ್ಮ ವಾಸ್ತವ್ಯವನ್ನು ಹೂಡಿದ ಸಂದರ್ಭದಲ್ಲಿ ಇಲ್ಲಿಗೆ ಆಗಾಗ ಕಾಡಿನ ಪಕ್ಕದಿಂದ ಬರ್ತಿದ್ದಂತಹ ಹುಲಿಯ ದಾಳಿಯನ್ನು ಎದುರಿಸುವ ಸಲುವಾಗಿ ನಮ್ಮ ಜನ ಆ ಹುಲಿಯನ್ನು ಬೇಟೆಯಾಡುವುದನ್ನು ಅಭ್ಯಾಸ ಮಾಡಿಕೊಂಡರು. ಹಾಗಾಗಿ ತುಳುವರ ಒಟ್ಟು ಜನಪದ ಬದುಕು ಪ್ರಾರಂಭಗೊಳ್ಳುವುದು ಬೋಂಟೆ ಎನ್ನುವಂತಹ, ಅಂದರೆ ಬೇಟೆಯ ಪರಿಕಲ್ಪನೆ ಮುಖೇನ. ಆ ನಂತರದಲ್ಲಿ ಬೇಟೆ ನಂತರ ಕೃಷಿಯ ಸಂಸ್ಕೃತಿ ಪ್ರಾರಂಭಗೊಂಡು ರೈತಾಪಿ ವರ್ಗ ಇಲ್ಲಿ ಹುಟ್ಟಿಕೊಂಡಾಗ ಮತ್ತೆ ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಹುಲಿಯ ಎದುರಾಗಿ ಬದುಕುವಂತಹ ಸಂದರ್ಭವೊಂದು ಏರ್ಪಡ್ತದೆ. ಆಗ ಯಾವ ಕಾರಣಕ್ಕೂ ಬೇಟೆ ಸಂಸ್ಕೃತಿಯಿಂದ ಬಹಳ ದೂರ ಬಂದಿದ್ದಂತಹ ಜನರಿಗೆ ಹುಲಿಯನ್ನು ಪಳಗಿಸುವ ತಂತ್ರಗಾರಿಕೆಯಿಂದ ಸೋಲು ಸಿಗ್ತದೆ. ಈಗ ಮತ್ತೆ ಹುಲಿಯನ್ನು ಎದುರಿಸುವ ಸಲುವಾಗಿ ಗೌರವವನ್ನು ಸೂಚಿಸಿ ಮತ್ತು ಭಕ್ತಿಯನ್ನು ಸೂಚಿಸಿ ಅದೇ ಹುಲಿಯನ್ನು ಆರಾಧಿಸುವಂಥ ಪರಿಕಲ್ಪನೆ ಬಂತು. ಹಾಗಾಗಿ ನಮ್ಮಲ್ಲಿ ಅನೇಕ ಪಿಲಿಭೂತ ಆಗಿರಲಿ, ಪಿಲಿಚಾಮುಂಡಿ ಆಗಿರಲಿ ದೈವಗಳು ಬಂದಿರೋದು ತಮಗೆ ಗೊತ್ತಿದೆ. ಅಂತಹದ್ದೇ ಹುಲಿಯನ್ನು, ಮನುಷ್ಯನ ಕೃಷಿ ಬದುಕಿಗೆ ತೊಂದರೆ ಕೊಡುವಂಥ ಹುಲಿಯನ್ನು ವೇಷಗಟ್ಟಿಕೊಂಡು ಅಣಕು ಆಡುವಂತಹ ಒಂದು ಪರಿಕಲ್ಪನೆ ಹುಲಿವೇಷ. ಸಾಮಾನ್ಯವಾಗಿ ಕೃಷಿ ಮತ್ತು ಬದುಕಿಗೆ ಸಂಬಂಧಪಟ್ಟು ಹರಕೆಯ ನೆವದಲ್ಲಿ ಹುಲಿವೇಷವನ್ನು ಸಾಮಾನ್ಯವಾಗಿ ತುಳುವರು ಆಚರಣೆಗೆ ತಂದರು. ಮಾರ್ನೆಮಿದ ಪಿಲಿ, ನವರಾತ್ರಿಯ ಹುಲಿ ಅಂತೂ ಬಹಳ ಪ್ರಸಿದ್ಧವಾದದ್ದು. ಈಗಂತೂ ಈ ಭಾಗದಲ್ಲಿ ಗಣೇಶ ಚತುರ್ಥಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಗುಡಿಕೆಗೂ ಹುಲಿವೇಷದ ರಂಗು ನಮ್ಮ ಕಣ್ಣು ತುಂಬುವುದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಅಂತಹದ್ದೇ ಹುಲಿಯ ಒಂದು ಪ್ರಾತ್ಯಕ್ಷಿಕೆ ಈ ದಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಡಿಬೇಕು ಎನ್ನುವ ಉದ್ದೇಶದಿಂದ ಆಹ್ವಾನಿತ ತಂಡವೊಂದು ಸಿದ್ಧವಾಗಿದೆ. ಜೋರಾದ ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ ಪಿಲಿಗೊಬ್ಬು. ಹೀಗಾಗಿ
ಬಂದುಲೆ ಪಿರೋರ ಅಷ್ಟಮಿ ಬತ್ತಿಲ್ಲ ಕಾಂಡ ಪಿರೋ